ಎಲ್ರಿಗೂ ನಮಸ್ಕಾರ. ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ ಇದರ ಪ್ರಥಮ ವಾರ್ಷಿಕೋತ್ಸವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತೋತ್ಸವಕ್ಕೆ ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಾಗೂ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಗೌರವ, ಅವರಿಗೆ ಗೌರವ ಕೊಡೋದಲ್ಲ, ನಾವು ಅವರ ಶಿಷ್ಯರು ಅನ್ನೋದನ್ನು ಅಭಿಮಾನದಿಂದ ನಾವು ಅವರಿಗೆ ಕೃತಜ್ಞತಾಪೂರ್ವಕವಾಗಿ ಸನ್ಮಾನವನ್ನು ಮಾಡಿ ಗೌರವವನ್ನು ಕೊಡಲಿಕ್ಕಿದ್ದೇವೆ. ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಪಂಡಿತ್ ಗಣಪತಿ ಭಟ್ ಹಾಸನಗಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು, ಹಿರಿಯ ಸಂಗೀತ ಪೋಷಕರು. ಮುಖ್ಯವಾಗಿ ಇಲ್ಲಿ ಮಂಗಳೂರಿನ ಮತ್ತು ಸಾಕಷ್ಟು ಇಲ್ಲಿ ಸುತ್ತಮುತ್ತಲಿರುವ ಬೇರೆ ಬೇರೆ ಸಂಗೀತ ವೇದಿಕೆಗಳಿಗೆ ಅವರು ಕಲಾ ಪೋಷಕರಾಗಿ ಕೂಡ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಇದ್ದವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಲಾ ಪೋಷಕರಾಗಿರುವ ಸುರೇಶ್ ಸಾಲ್ಯಾನ್ ಇವರಿಂದ ಪುಷ್ಪದ ಗೌರವ. ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ಬ್ರಹ್ಮಕುಮಾರಿ ವಿಶ್ವೇಶ್ವರಿ ಇವರು, ಸಂಚಾಲಕರು ಪ್ರಜಾಪತಿ ಈಶ್ವರೀಯ ವಿಶ್ವವಿದ್ಯಾಲಯ. ನಮ್ಮ ಹಿಂದಿನ ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಬಂದು ನಮಗೆ ಮಾರ್ಗದರ್ಶನ ಪ್ರೋತ್ಸಾಹ ನೀಡಿದ್ದಾರೆ. ಮುಖ್ಯವಾಗಿ ಸಂಗೀತ ಅಂದರೆ ಏನು, ಧ್ಯಾನ ಸಂಗೀತ ಅಂದರೆ ಏನು ಅನ್ನೋದಕ್ಕೆ ಇವರು ವ್ಯಾಖ್ಯಾನ ನೀಡಿದ್ದಾರೆ. ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸುಪ್ರಿಯಾ ಮಾಧವ್ ಇವರಿಂದ ಪುಷ್ಪದ ಗೌರವ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಬಿ ಪ್ರಶಾಂತ್ ಬಾಳಿಗ ಇವರು. MRPL ಸಂಸ್ಥೆ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯವಾದ ಪ್ರಾಯೋಜನೆಯನ್ನು ವಹಿಸ್ತಾ ಇದೆ. ಅಲ್ಲಿಂದ ಕಾರ್ಪೊರೇಟ್ ಕಮ್ಯುನಿಕೇಷನ್ GM ಆಗಿರುವ, ಜನರಲ್ ಮ್ಯಾನೇಜರ್ ಆಗಿರುವ ಬಿ ಪ್ರಶಾಂತ್ ಬಾಳಿಗ ಅವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ರವೀಂದ್ರ ನಾಯಕ್ ಇವರು ಅತಿಥಿಗಳನ್ನು ಪುಷ್ಪವನ್ನಿತ್ತು ಸ್ವಾಗತಿಸುತ್ತಾರೆ. ಹಾಗೆ ನಮ್ಮವರೇ ಆದ ಟ್ರಸ್ಟ್ ಅಧ್ಯಕ್ಷರು ಶ್ರೀಮತಿ ಲೋಲಾಕ್ಷಿ ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕುಮಾರಿ ಲತಾ ಹೊಸಬೆಟ್ಟು ಇವರಿಂದ ಪುಷ್ಪದ ಸ್ವಾಗತ. ಬಿಂಬ ಪ್ರತಿಬಿಂಬಿಸಿದೆ ನಂಬಿಕೆಯ ಮೆನುಕುಗಳ ತುಂಬಿಕೊಡುವವರ ಬೆಳಕು ಎಂಬ ಕವಿನುಡಿಯನ್ನು ನೆನಪಿಸುವಂತೆ ದೀಪ ಹಚ್ಚಿದ್ದೇವೆ. ಬೆಳಕಿನ ಹೆಜ್ಜೆಯಲ್ಲಿ, ಬೆಳಕಿನ ದಾರಿಯಲ್ಲಿ ನಡೆಯುವ ಸಂಕಲ್ಪವನ್ನು ಮಾಡೋಣ ಎನ್ನುತ್ತಾ ಸಂಗೀತ ಇವೆರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಸಂಗೀತ ಕೇಳ್ತಾ ಕೇಳ್ತಾ ಧ್ಯಾನದ ಅವಸ್ಥೆಯಲ್ಲಿ ಹೋಗುವ ಅವಕಾಶಗಳಿವೆ. ಎಲ್ಲರಿಗೂ ಸಂಗೀತ ಬರಲ್ಲ. ಸಂಗೀತವನ್ನು ಕೇಳುವಂತಹ ಮನಸ್ಸು ಎಲ್ಲರಿಗಿದೆ. ಆ ಸಂಗೀತದ ಆಸ್ವಾದನೆ ಯಾವಾಗಲೂ ಸಿಗಲ್ಲ. ಧ್ಯಾನ ಯಾವಾಗಲೂ ಮಾಡ್ಬೋದು. ಹಾಗಾದರೆ ಧ್ಯಾನಕ್ಕೂ ಸಂಗೀತಕ್ಕೂ ಇರುವಂತಹ ಸಂಬಂಧ ಏನು? ಸಂಗೀತ ಆಗಿರೋದೇ ಸಪ್ತಸ್ವರಗಳಿಂದ. ಸಪ್ತಸ್ವರಗಳು ಸೇರಿ ಸಂಗೀತ ಅಂತ ಹೇಳ್ತಾರೆ. ಧ್ಯಾನನೂ ಕೂಡ ಇದೇ 7 ವಿಷಯಗಳಿಂದ ಆಗಿದೆ. ಧ್ಯಾನ ಅಂತಂದರೆ ನಾವು ಯಾವಾಗಲೂ ಮಾಡ್ತಾನೆ ಕೂತ್ಕೊಳ್ಳೋದು ಅಂತ ಏನಿಲ್ಲ. ನಾವು ವ್ಯವಹಾರದಲ್ಲಿರುವಂತಹ ಜಗತ್ತು ವ್ಯವಹಾರ ಮಾಡ್ತಾ ಆ ಮನಸ್ಸು ಸಂಗೀತ ಕೇಳುವಾಗ ಯಾವ ಒಂದು ಆಹ್ಲಾದಕರವಾದಂತಹ ಸ್ಥಿತಿಯಲ್ಲಿತ್ತೋ ಆ ಸ್ಥಿತಿಯನ್ನು ಹೊಂದಬೇಕಾಗಿದೆ. ಅತಿಥಿಗಳು ಲಾಂಛನ ಲೋಗೋ ಅನಾವರಣದ ಈ ಪ್ರಕ್ರಿಯೆಯಲ್ಲಿ ಜೊತೆಗೂಡುವಂತೆ ಕೋರಿಕೆ. ಹಾಸನಗಿಯವರ ಗುರುಕುಲಕ್ಕೆ ಹೋಗಿಬಿಟ್ಟು ಅಲ್ಲಿ ಸಂಗೀತದ ಸಾಧನೆ ಮಾಡಿ ಇವತ್ತಿಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ಅಮಿತ್ ಅವರ ಬ್ಯಾಕ್ಗ್ರೌಂಡಲ್ಲಿ ತುಂಬ ಕಷ್ಟದ ಕೆಲಸ ಇದು. ಅವರಿಗೆ ಗುರುಗಳಾಗಿ ಮಾರ್ಗದರ್ಶನ ಮಾಡಿ
ಸಂಗೀತವನ್ನು ಧಾರೆ ಎರೆದು ಇವತ್ತು ತುಂಬ ಹಿರಿಯ ಕಲಾವಿದರು ಅವರಲ್ಲಿ ಬಂದು ಅವನ ಮೇಲೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಮಂಗಳೂರಿನ ನಿಮ್ಮೆಲ್ಲರ ಪರವಾಗಿ ಗುರುಗಳಿಗೆ ಅತ್ಯಂತ ಹಾರ್ದಿಕವಾಗಿ ಅಭಿನಂದನೆ ಹೇಳಲೇಬೇಕು. ನಮ್ಮ ಭಾರತೀಯ ಗುರುಕುಲದ ಪದ್ಧತಿ ಗುರುಗಳೇ, ಇವತ್ತು ಜಗತ್ತಿಗೆ ಏನಾದರೂ ಕೊಡ್ಬೋದು ಅಂತ ನಾವೆಲ್ಲಾದರೂ ಭಾವಿಸಿದರೆ, ನಾವು ಯಾವುದನ್ನು ಇವತ್ತು ಶಿಕ್ಷಣ ಅಂತ ಕರಿತೀವಿ ವಿಶ್ವವಿದ್ಯಾನಿಲಯಗಳ ಮೂಲಕ, ನಿಮ್ಮ ವಿಶ್ವವಿದ್ಯಾನಿಲಯ ಬೇರೆ ವಿಶ್ವವಿದ್ಯಾನಿಲಯ, ಅಲ್ಲಿ ಇಲ್ಲದೇ ಇರುವಂಥ ಒಂದು ಅದ್ಭುತವಾದ ಸಂಗತಿ ಈ ಗುರುಕುಲದ ಮಾದರಿಯಲ್ಲಿದೆ. ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಯಾರಿಗೆ ಕಲಿಬೇಕು ಅನ್ನೋ ಆಸಕ್ತಿ ಇದೆ ಅಂಥವರನ್ನು ಹುಡುಕಿಬಿಟ್ಟು ಅವರ ಆಸಕ್ತಿಗೆ ಪೂರಕವಾಗಿ ತನಗೆ ಗೊತ್ತಿರುವ ಎಲ್ಲವನ್ನೂ ಧಾರೆ ಇರುವಂಥ ಒಬ್ಬ ಗುರು. ಕೆಲವು ತಿಂಗಳ ಹಿಂದೆ ಅಮಿತ್ ಕುಮಾರ್ ನನ್ನನ್ನು ಭೇಟಿ ಮಾಡಿ, ಗುರೂಜಿ ನೀವು ಮಂಗಳೂರಿಗೆ ಬರಬೇಕು ಅಂತ ಹೇಳಿದರು. ಕಾರ್ಯಕ್ರಮ ಇಟ್ಕೊಳ್ತೀನಿ ಬರಬೇಕು ಅಂತ. ನಾನು ಒಪ್ಕೊಂಡೆ. ಯಾಕೆಂದರೆ ಅವರು ಹುಬ್ಬಳ್ಳಿಯ ಗಂಗೂಬಾಯಿ ಹಾನಗಲ್ ನೆನಪಿನ ಸಂಗೀತ ಗುರುಕುಲದಲ್ಲಿ 4 ವರ್ಷ ಇದ್ದರು, ನನ್ನ ಶಿಷ್ಯರಾಗಿದ್ದರು. ಪ್ರೀತಿಯಿಂದ ಕರೆಯುವಾಗ ಇಲ್ಲ ಅಂತನ್ನೋ ಭಂಡತನ ನನಗಿಲ್ಲ. ಹೀಗಾಗಿ ನಾನು ಅದನ್ನು ಒಪ್ಕೊಂಡೆ, ಬಂದರೆ ಆಮಂತ್ರಣ ಪತ್ರಿಕೆಯಲ್ಲಿ ನೋಡಿದಾಗ ಆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲೂ ನನ್ನ ಗಣಪತಿ ಭಟ್ಟಾಸನಿ ಅಂತ ಹೆಸರಿತ್ತು. ನಾನು ಕೇಳಿದೆ, ಇದೆಲ್ಲ ಯಾಕೆ ಬೇಕಿತ್ತಪ್ಪ, ನಾನು ಹಾಡ್ಲಿಕ್ಕೆ ಬಂದವನು ಹಾಡಿ ಹೋಗ್ತಿದ್ನಲ್ಲ ಅಂತ. ಆದರೆ ಇಲ್ಲಿಯ ಈ ಒಂದು ವಾತಾವರಣ ಏನಿದೆ, ನಾನು ಇಲ್ಲಿ ಬಂದು ನೋಡಿದಾಗ ಈಗ ಇದು ಒಂದು ರೀತಿಯ ಗುರು ಶಿಷ್ಯ ಪರಂಪರೆಯ ಒಂದು ಸಾಧ್ಯಂತವಾದಂಥ ನಿದರ್ಶನ. ಗುರುಭಕ್ತಿ, ಗುರುವಿನ ಅನುಗ್ರಹವನ್ನು ಪಡೆಯಲು ಬೇಕಾದಂಥ ಎಲ್ಲ ಈ ಕರ್ಮಗಳು, ಗುರುವಿನ ಪ್ರೀತಿಯನ್ನು ಗಳಿಸಬೇಕಾದಂಥ, ಗುರುವಿಗೆ ಹತ್ತಿರ ಹೇಗೆ ಆಗಬೇಕು ಅನ್ನೋದನ್ನು. ಗುರು ಅನ್ನೋದೇ ಬಹಳ ದೊಡ್ಡ ಶಕ್ತಿ, ದೊಡ್ಡ ವಸ್ತು ಅದು. ತಂದೆ ತಾಯಿಗಳು ನಮಗೆ ಜನ್ಮ ಕೊಡ್ತಾರೆ, ಗುರು ನಮ್ಮ ಇಡೀ ಜೀವನವನ್ನು ರೂಪಿಸ್ತಾನೆ. ಭಾಳ ಅದ್ಭುತವಾದ ಗಾಯಕರು, ಆಸ್ಥಾನ ವಿದ್ವಾಂಸರು, ರಾಜನ ಖುಷಿಗಾಗಿ ಅನೇಕ ರೀತಿಯ ವೈಚಿತ್ರ್ಯಪೂರ್ಣವಾದಂಥ ವಿದ್ವತ್ಪೂರ್ಣವಾದಂಥ ಸಂಗೀತವನ್ನು ಕೇಳಿಸುವಂಥವ್ರು ಮಿಯಾ ತಾನ್ಸೇನ್. ಅಕ್ಬರ್ನಿಗೆ ಒಂದು ಸಲ ಅನ್ನಿಸ್ತದೆ, ಇವರೇ ಇಷ್ಟು ಅದ್ಭುತವಾಗಿರುವಾಗ ಇವ್ರ ಗುರುಗಳು ಹೇಗಿರ್ಬೋದು ನೋಡೋ ಒಂದು ಕುತೂಹಲ ಬರ್ತದೆ. ಆವಾಗ ಮಿಯಾ ತಾನ್ಸೇನ್ ಹತ್ರ ಹೇಳ್ತಾರೆ, ನಾನು ನಿಮ್ಮ ಗುರುಗಳನ್ನು ಕೇಳಬೇಕಪ್ಪ, ಅವ್ರನ್ನ ಆಸ್ಥಾನಕ್ಕೆ ಕರೆಸು ಅಂತ. ಅವ್ರ ಸಂತರು. ಮಿಯಾ ತಾನ್ಸೇನ್ ಹೇಳಿದ್ರಂತೆ, ಇಲ್ಲ ಅವ್ರು ಹೊರಗೆ ಎಲ್ಲೋ ಬಂದು ಹಾಡೋದಿಲ್ಲ, ನೀನು ಮಹಾರಾಜ ಇರ್ಬೋದು, ಆದರೆ ಅವರು ಆಸ್ಥಾನಕ್ಕೆಲ್ಲ ಬಂದು ಹಾಡೋವಂಥವ್ರಲ್ಲ ಅಂತ. ಹಾಗಿದ್ರೆ ನಾನೇ ಬರ್ತೇನೆ, ನನ್ನನ್ನೇ ಕರ್ಕೊಂಡು ಹೋಗು. ಮಿಯಾ ತಾನ್ಸೇನ್ ಅವರ ತಂಬೂರಿಯನ್ನು ಹಿಡ್ಕೊಂಡು ಒಂದು ದಿವಸ ತಾನ್ಸೇನ್ ಅವರು ಅಕ್ಬರ್ ಬಾದ್ಶಾ ಹರಿದಾಸರ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಶಿಷ್ಯನಿಗೆ ಪಾಠ ಮಾಡುವ ಒಂದು ನೆಪದಿಂದ ಶುರುವಾಗ್ತದೆ. ಅದ್ಭುತವಾದಂಥ ಸಂಗೀತವನ್ನು ಹಾಡ್ತಾರೆ. ಆಮೇಲೆ ಬಂದು ಅಕ್ಬರ್ ಬಾದ್ಶಾನಿಗೆ ಭಾಳ ತುಂಬ ಖುಷಿ ಆಗ್ತದೆ, ಇಂಥ ಅದ್ಭುತವಾದ ಸಂಗೀತ, ನಿನಗಿಂತ ಎಷ್ಟೋ ಪಟ್ಟು ಹೆಚ್ಚು ಅನುಭವವನ್ನು, ಅದ್ಭುತವಾದ ಅನುಭವವನ್ನು ಕೊಡುವಂಥ ಸಂಗೀತ ಇದು ಅವ್ರಿಗೆ ಹೇಗೆ ಸಾಧ್ಯ ಆಗ್ತದೆ ಅಂತ. ಆವಾಗ ತಾನ್ಸೇನ್ ಹೇಳಿದ್ರಂತೆ, ಖಾವನ್ ನಾನು ನಿಮ್ಮ ಸಲುವಾಗಿ ಹಾಡ್ತೇನೆ, ಆದರೆ ಅವರು ಅವನ ಸಲುವಾಗಿ ಹಾಡ್ತಾರೆ ಅಂತ. ಇಲ್ಲೇ ವ್ಯತ್ಯಾಸ ಇರೋದು. ನಾನು ನಿಮ್ಮ ಸಲುವಾಗಿ ಹಾಡ್ತೇನೆ, ಅವರು ಅವನ ಸಲುವಾಗಿ ಹಾಡ್ತಾರೆ. ಅವರಿಗೆ
ಯಾವುದೇ ರೀತಿಯ ಕೀರ್ತಿ ಪ್ರಾಪ್ತಿ ಇಂಥ ಯಾವ ಆಶೆಯಿಂದ ಹಾಡೋದಿಲ್ಲ. ಅವರು ತನ್ನ ಒಳಗಿನ ಶ್ರೋತೃ ಏನಿದ್ದಾನೆ, ತನ್ನ ಒಳಗಿನ ಶ್ರೋತೃ ಏನಿರ್ತಾನೆ ಅವನಿಗೆ ಕೇಳಿಸೋ ಬಗ್ಗೆ ಅದನ್ನು ಹಾಡ್ತಾರೆ ಅಂತ. ಹೀಗೆ ಈ ಪರಂಪರೆ ಆ ರೀತಿಯಿಂದ ಬೆಳ್ಕೊಂಬಂದಂಥದ್ದು. ಸ್ಮರಣೆಯ ಮನವೇ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ಮನವೇ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ನೀನು ಸಾಧು ಸಜ್ಜನ ಸಂಗವ ಮಾಡಿ ವೇದ ಶಾಸ್ತ್ರ ಓದು ನೀನು ಸಾಧು ಸಜ್ಜನ ಸಂಗವ ಮಾಡಿ ವೇದ ಶಾಸ್ತ್ರ ಓದು ನೀನು ಮೋದದಿಂದಲೇ ವೇದ ಗಮ್ಯನ ಮೋದದಿಂದಲೇ
ಅಚ್ಯುತಾನಂತನ ನೆನೆಯದೆ ಭಕುತಿ ನಮಗೆ ಸುಮ್ಮನೆ ಬರುವುದು ಮುಕುತಿ ನಮ್ಮ ಅಚ್ಯುತಾನಂತನ ನೆನೆಯದೆ ಭಕುತಿ ಅಚ್ಯುತಾನಂತನ ನೆನೆಯದೆ ಭಕುತಿ ಸುಮ್ಮನೆ ಬರುವುದು ಮುಕುತಿ ನಮಗೆ ಸುಮ್ಮನೆ ಬರುವುದು ಮುಕುತಿ ಅಚ್ಯುತಾನಂತನ ನೆನೆಯದೆ ಮುಕುತಿ ಸುಮ್ಮನೆ ಬರುವುದು
ನಮಗೆ ಸುಮ್ಮನೆ ಬರುವುದೇ ಮುಕುತಿ. ನಮ್ಮ ಮನದಲ್ಲಿ ದೃಢವಿರಬೇಕು, ನಮ್ಮ ಮನದಲ್ಲಿ ದೃಢವಿರಬೇಕು. ಪಾಪಿ ಜನರ ಸಂಗವ ನೀಗಲೇಬೇಕು, ಪಾಪಿ ಜನರ ಸಂಗವ ನೀಗಲೇಬೇಕು. ಅನುಮಾನವ ಬಿಡಬೇಕು, ಅನುಮಾನವ ಬಿಡಬೇಕು. ನಮ್ಮ ತನು ಮನ ಧನವನು ಹರಿಗರ್ಪಿಸಬೇಕು, ತನು ಮನ ಧನವನು ಹರಿಗರ್ಪಿಸಬೇಕು. ಸುಮ್ಮನೆ ಬರುವುದೇ ಮುಕುತಿ, ನಮಗೆ ಸುಮ್ಮನೆ ಬರುವುದೇ ಮುಕುತಿ, ನಮಗೆ ಸುಮ್ಮನೆ ಬರುವುದೇ ಮುಕುತಿ. चा
ರಿ
Ga ma da ni za a
ಗ ಗ ನಿ 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 ಗ ಗ ಗ ರೆ 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 ಗ ಗ ಗ ಗ ಗ ಗ ಗ ರೆ ಸ ನಿ ದ ಮ ಮ ಗ ರೆ 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 ಸ ನಿ ದ ಮ ಮ ಗ ರೆ ಸ ನಿ 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 ದ ಮ ಮ ಗ ರೆ ಸ ನಿ ಸ ಸ ಸ ಸ ಸ ನಿ ದ ಮ ಮ ಗ ನಿ ದ ಮ ಮ ಗ ರೆ ಗ ಮ ದ ಮ ಮ ಗ ನಿ ದ ಮ ಮ ಗ ರೆ ಗ ಮ ದ ಮ ಮ ಪ आज आए शाम मृदंग बाजे तिरगिड दोम 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 तोम 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 मृदंग बाजे तिरगिड दोम तिरगिड दोम मृदंग बाजे तिरगिड दोम 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 मृदंग बाजे तिरगिड तिरगिड दोम मृदंग बाजे मृदंग बाजे गोरी नाचे गोरी 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 नाचे गोरी 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 नाचे रायल बाजे झुम झननन आज आए शाम मोहन आज आए शाम मोहन आज आए शाम मोहन मोहन तरना ना आनंद मोमन को 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 आनंद आनंद मोमन को
सुमिरन में तेरो ही नाम आनंद आनंद मोमन मोर है नित सुमिरन में तेरो ही नाम आनंद हो रहे नित सुमिरन में नित सुमिरन में तेरो ही नाम आनंद सुमिरन में रहे नित सुमिरन में तेरो ही नाम आनंद मोमन ओ आनंद तेरो सुमिरन में तेरो ही नाम आनंद Pamabani pamagama pani sani pamagama sani pama ni pamaga pamagasa pamagasa ni sagama pani sa sani pama ni pamagama pamagasa ni sa ananda ga 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 sa ga 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 sa sa ga 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 sa sa ga 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 sa ma 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 pa ma 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 pa ma ma pa ma ma pa ma 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 pa ma ma ga ma 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 sa pa ma ga sa ni sa pa ma pa ma ma pa ma ma pa ma ma ga ma 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 pa ma ma ga ma ga pa ma ni pa ma ga ma pa ma ga sa ni sa ga ma pa ni sa sa ni pa ma pa sa ni pa ma pa ni pa ma ga ma pa ananda ni
ವ ಮಗ ಸನಿ ಸ ಗ ಸನಿ ವ ಮಗ ಸನಿ ಸ ಗ ಮ ಪ ನಿ ವ ಮ ಪ ಗ ಪ ಸ ಪ ಮ ಪ ಮ ಗ ಸನಿ ಸ ನಿ ವ ಮ ಪ ನಿ ಪ ಮ ಪ ಗ ಪ ಮ ಪ ಮ ಗ ಸನಿ ಸ ಆನಂದ ತದಾರೆ ದಾನೆ ತದಾನೆ ಧೀಂ ತ ಧೀಂ ತ ಧೀಂ ತ ಧೀಂ ಧೀಂ ತ ಧೀಂ ತ ಧೀಂ ತ ಧೀಂ ತ ಧೀಂ ಧೀಂ ತನ ತದಾರೆ ದಾನೆ ತದಾನೆ ಧೀಂ ತ ಧೀಂ ತ ಧೀಂ ತ ಧೀಂ ಧೀಂ ತನ ತದಾರೆ ದಾನೆ ತದಾನೆ ಧೀಂ ತ ಧೀಂ ತ ಧೀಂ ತ ಧೀಂ ಧೀಂ ತನ ತದಾರೆ ದಾನೆ ತದಾನೆ ಧೀಂ ತ ಧೀಂ ತ ಧೀಂ ತ ಧೀಂ ಧೀಂ ತನ ಧೀಂ ತನ ಧೀಂ ಧೀಂ ತನ ನನ ಧೀಂ ತನ ಧೀಂ ತ ಧೀಂ ತ ಧೀಂ ತ ಧೀಂ ಧೀಂ ತನ ತದಾನೆ ನಾನಿ ತದಾನೆ ಧೀಂ ತ ಧೀಂ ತ ಧೀಂ ತ ಧೀಂ ಧೀಂ ತನ ತದಾನೆ ನಾನಿ ತದಾನೆ ಧೀಂ ತ ಧೀಂ ತ ಧೀಂ ತ ಧೀಂ ಧೀಂ ತನ ತದಾನೆ ನಾನಿ ತದಾನೆ ಧೀಂ ತ ಧೀಂ ತ ಧೀಂ ತ ಧೀಂ ಧೀಂ ತನ ತದಾನೆ ನಾನಿ ತದಾನೆ 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 ಧೀಂ ತನ ಧೀಂ ಧೀಂ ತನ ನನ ಧೀಂ ತನ ಧೀಂ ತ ಧೀಂ ತ ಧೀಂ ತ ಧೀಂ ಧೀಂ ತನ ತದಾರೆ ದಾನೆ ತದಾನೆ ಧೀಂ ತ ಧೀಂ ತ ಧೀಂ ತ ಧೀಂ ಧೀಂ ತದಾರೆ ದಾನೆ ತದಾನೆ ಧೀಂ ತ ಧೀಂ ತ ಧೀಂ ತ ಧೀಂ ಧೀಂ ತನ ತದಾರೆ ದಾನೆ ತದಾನೆ ಧೀಂ ತ ಧೀಂ ತ ಧೀಂ ತ ಧೀಂ ಧೀಂ ತನ ತನ ದರ ನಾ ಧೀಂ ತನ ದರ ನಾ ತದಿಯರ ನ ತದೀಂ ತದೀಂ ತದರ ನಾ ಧಾ ಕಿಡದಕದಂ ಕಿಡದಕದಾ ಕಿಡದಂ ಕಿಡತಾ ಕ್ರಾಂತ 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 ಧೀಂ ತದೀಂ 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 ಧೀಂ ತನ ತದಾರೆ ದಾನೆ ತದಾನೆ ಧೀಂ ತದೀಂ 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 ಧೀಂ ತನ ತದಾರೆ ದಾನೆ ತದಾನೆ ಧೀಂ ತದೀಂ 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 ಧೀಂ ತನ ತದಾರೆ ದಾನೆ ತದಾನೆ ತದರೆ ದಾನೆ ತದರೆ ದಾನೆ ಧೀಂ ತನ ಧೀಂ ಧೀಂ ತನ ನನ ಧೀಂ ತನ ಧೀಂ ತದೀಂ 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 ಧೀಂ ತನ ತದಾರೆ ದಾನೆ ತದಾನೆ ಧೀಂ ತದೀಂ 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 ಧೀಂ ತನ ತದಾರೆ ದಾನೆ ತದಾನೆ ಧೀಂ ತದೀಂ ಧೀಂ ತದೀಂ ಶ್ರೀರಾಮ ನಿನ್ನ ಪಾದವತು ಶ್ರೀರಾಮ ನಿನ್ನ ಪಾದವ ತೋರು ಶ್ರೀರಾಮ ನಿನ್ನ ಪಾದವ ತೋರು ಶ್ರೀರಾಮ ನಿನ್ನ ಪಾದವ ತೋರು ಶ್ರೀರಾಮ ನಿನ್ನ ಪಾದವ ತೋರು ಶ್ರೀರಾಮ ನಿನ್ನ ಪಾದವ ಶ್ರೀರಾಮ
ಶ್ರೀ